ಯಕ್ಷ ದಿಗ್ಗಜರ ಬದುಕಿನ ಕತೆ, ಕಲಾವಿದರ ಜೊತೆ ಮಾತುಕತೆ, ಯಕ್ಷೋತ್ಸವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಸಾಮಾನ್ಯವಾಗಿ ಯಕ್ಷೋತ್ಸವ ಸಂಚಿಕೆಯಲ್ಲಿ ನಾವು ಕಲಾವಿದರ ಬದುಕಿನ ಜೊತೆ ಅವ್ರ ಜೊತೆ ಮಾತುಕತೆ ಆಡ್ತಾ ಅವರ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ವೇದಿಕೆ ಮಾಡ್ಕೊಡ್ತೀವಿ. ಆದರೆ ಇವತ್ತಿನ ಯಕ್ಷೋತ್ಸವ ವಿಶೇಷ ಸಂಚಿಕೆಯನ್ನು ನಾವು ಅಗರಿ ರಘುರಾಮ ಭಾಗವತರ ಒಂದು ನೆನಪಿನ ಸ್ಮರಣಿಕೆಯಾಗಿ ನಾವು ಇವತ್ತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರಲ್ಲಿ ಒಬ್ಬರಾಗಿರುವಂತಹ ಅಗರಿ ರಘುರಾಮ್ ಭಾಗವತರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಅವರ ನೆನಪಿಗಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಅವರ ನೆನಪನ್ನ ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇರುವಂತಹ ದಿಗ್ಗಜ ಕಲಾವಿದ ಅಥವಾ ಯಕ್ಷಗಾನದ ಒಂದು ಪಾಂಡಿತ್ಯಪೂರ್ಣ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿತ್ಯಾನಂದ ಕಾರಂತ ಪೊಳಲಿ, ಇವರ ತಂದೆಯವರ ಬಗ್ಗೆ ಅಥವಾ ತೀರ್ಥರೂಪರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಯಕ್ಷ ವಾಚಸ್ಪತಿ ಪೊಳಲಿ ಶಂಕರ್ ನಾರಾಯಣ ಶಾಸ್ತ್ರಿಗಳ ಮಗ ಇವರು. ಯಕ್ಷಗಾನ ತಾಳಮದ್ದಲೆಯ ಅರ್ಥಧಾರಿಗಳು, ವೇಷಧಾರಿಗಳು ಕೂಡ ಹೌದು. ಅದಕ್ಕಿಂತ ಹೆಚ್ಚಾಗಿ ಯಕ್ಷಗಾನದ ಪ್ರಸಂಗಕರ್ತರಾಗಿ ಸಾಕಷ್ಟು ಖ್ಯಾತಿನ ಪಡೆದಿದ್ದಾರೆ. ಧರ್ಮಧಾರೆ, ಸತ್ಯದಪ್ಪೆ, ಚೆನ್ನಮ್ಮ ಈ ರೀತಿಯ ಸೂಪರ್ ಹಿಟ್ ಪ್ರಸಂಗಗಳನ್ನ ಕೊಟ್ಟು ಸಾಕಷ್ಟು ಹೆಸರು ಮಾಡಿರುವಂತಹ ವ್ಯಕ್ತಿ ನಿತ್ಯಾನಂದ ಕಾರಂತ ಪೊಳಲಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಅಗರಿ ರಘುರಾಮ್ ಭಾಗವತರ ಒಂದು ನೆನಪುಗಳನ್ನ ಈ ಒಂದು ವೇದಿಕೆಯಲ್ಲಿ ಹಂಚಿಕೊಳ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಸಂತೋಷ ಆಗ್ತಿದೆ. ಒಂದು ಕಡೆ ದುಃಖ ಅಂತಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಿರಿಯ ಭಾಗವತರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ಇವತ್ತಿಲ್ಲ. ಆದ್ರೆ ಅವರು ಯಕ್ಷಗಾನ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಗಳನ್ನ ನಾವು ಗಮನಿಸೋದಾದ್ರೆ ದೊಡ್ಡ ಒಂದು ಹಿಂದಿನ ತಲೆಮಾರಿಗೂ ಒಗ್ಗಿನ ತಲೆಮಾರಿಗೂ ಅವರೊಂದು ಕೊಂಡಿ ಹಾಗೆನೇ ಇದ್ರು, ಒಂದು ಮಾರ್ಗದರ್ಶಿ ಆಗಿದ್ರು ಅಂತಾನೆ ಹೇಳ್ಬೋದು. ನೀವು ಕೂಡ ಅವರ ಒಡನಾಡಿ ಅಂತಾನೆ ಹೇಳ್ಬೋದು. ಈ ಸಂದರ್ಭ ಮೊದಲ ಮಾತು ಏನ್ ಹೇಳ್ತೀರಿ? ಅಂದ್ರೆ ಅಗರಿ ರಘುರಾಮ ಭಾಗವತರು ಅಂದ್ರೆ ನಿಜವಾಗಿ ಇಡ್ಯ ರಘುರಾಮ ರಾವ್ ಅವರು ದೊಡ್ಡ ಅಗರಿ ಭಾಗವತರು, ಯಕ್ಷಬ್ರಹ್ಮ ಅಗರಿ ಶ್ರೀನಿವಾಸ ಭಾಗವತರು ಅವರು ಇಡ್ಯದವರೇ. ಅವರು ಕೆಲಸದ ನಿಮಿತ್ತ ಅಗರಿ ಮನೆತನ ಅಂದ್ರೆ ಜೈನ ಮನೆತನ ಅಲ್ಲಿ ಅವರ ಶಾನುಭಾಗ ವೃತ್ತಿಯನ್ನು ಮಾಡಿಕೊಂಡು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಸ್ವಲ್ಪ ಟ್ಯೂಷನ್ ಹಾಗೆ ಕೊಟ್ಟುಕೊಂಡು ಆಮೇಲೆ ಮೇಳಕ್ಕೆ ಹೋಗ್ತಾ ಇದ್ರು. ಹಾಗೆ ಅದು ಅಗರಿ ಭಾಗವತರು ಅಂತ ಆಯ್ತು. ಹಾಗೆ ಇವರಿಗೂ ಅಗರಿ ರಘುರಾಮ್ ಭಾಗವತ ಅಂತ ಆಯ್ತು ಹೆಸರು. ಅಲ್ಲಿ ಅಗರಿ ಬಿಟ್ಟ ಮೇಲೆ ಅವರು ಕುಪ್ಪೆ ಪದವಿಗೆ ಬಂದರು. ನಮ್ಮದು ತಂದೆ ಹೆಸರು ಪೊಳಲಿ ಶಂಕರನಾರಾಯಣ ಶಾಸ್ತ್ರಿ ಅಂತ ಇದ್ರು. ನಮ್ಮ ಮೂಲ ಸ್ಥಾನ ಕುಪ್ಪೆ ಪದವು. ನಮ್ಮ ಮನೆಯಲ್ಲಿ ಅವರು ಬಿಡಾರದಲ್ಲಿ ಇದ್ರು. ಅಂದ್ರೆ ಇವರು ದೊಡ್ಡ ಭಾಗವತ, ನಮ್ಮ ತಂದೆ ದೊಡ್ಡ ಅರ್ಥಧಾರಿ. ಹಾಗೆ ಅದು ಒಂದು ಹೀಗಾಗಿ ನಿಮ್ಮ ಒಡನಾಟ ಸಂಪರ್ಕ ಬೆಳೆದು ಬಂತು ಅಂತೆಲ್ಲ ಹೇಳಿದ್ರಿ ಅಲ್ವಾ? ಸೊ ಅವ್ರ ಜೊತೆ ನೀವು ಸಾಕಷ್ಟು ಕಾಲ ಕಳೆದಿದ್ದೀರಿ. ಸೊ ಅವರ ಭಾಗವತಿಕೆಯ ವೈಶಿಷ್ಟ್ಯಗಳು ಇದನ್ನೆಲ್ಲ ನೀವು ಹಂಚ್ಕೊಳ್ತಾ ಹೋಗ್ತೀರಿ. ಹಾಗೆ ನಾನು ಕೂಡ ಕೆಲವೊಂದು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ತೀನಿ ಅಥವಾ ವೀಕ್ಷಕರ ಮುಂದಿಡೋಣ. ಆದ್ರೆ ಅದಕ್ಕಿಂತ ಮುಂಚೆ ರಘುರಾಮ್ ಭಾಗವತರ ಒಂದು ಜೀವನದ ಒಂದು ಪರಿಚಯ ನೀಡುವಂತಹ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ, ಅದನ್ನ ವೀಕ್ಷಕರಿಗೆ ತೋರಿಸಬೇಕಾಗಿದೆ. ಅಗರಿ ರಘುರಾಮ ಭಾಗವತರು ಆಗ್ಲೇ ಹೇಳಿದಾಗೆ ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರು, ಇವರ ಜೀವನದ ಒಂದು ಸಣ್ಣ ಚಿತ್ರಣ ನೀಡುವಂತಹ ಸ್ಮಾಲ್ ಕ್ಲಿಪ್ಪಿಂಗ್ ಇದೆ, ಬನ್ನಿ ನೋಡ್ಕೊಂಬರೋಣ. ಹಿಂದಿನ ಹಾಗೂ ಈಗಿನ ಕಾಲದ ಭಾಗವತರ ನಡುವಿನ ಕೊಂಡಿಯೊಂದು ಕಳಚಿಕೊಂಡಿದೆ. ತೆಂಕುತಿಟ್ಟಿನ ಅತಿ ಹಿರಿಯ ಭಾಗವತ ಅಗರಿ ರಘುರಾಮರು ನಿಧನರಾಗಿದ್ದಾರೆ. ಯಕ್ಷಗಾನ ಕ್ಷೇತ್ರಕ್ಕೆ ಅಗರಿ ರಘುರಾಮ ಭಾಗವತರ ಕೊಡುಗೆ ಅಪಾರವಾಗಿತ್ತು. ಭಾಗವತರು ಶುದ್ಧ ಅಗರಿ ಶೈಲಿಯ ಪರಂಪರೆಯ ಭಾಗವತರು. ತಮ್ಮ ತಂದೆಯವರಂತೆಯೇ ಆಶುಕವಿಗಳು. ಹೆಚ್ಚಿನ ಎಲ್ಲಾ ಪ್ರಸಂಗಗಳ ಪದ್ಯ ಕಂಠಪಾಠವಿದ್ದ ಕಾರಣ ಪ್ರಸಂಗ ನೋಡದೆ ಪದ್ಯ ಹೇಳುವುದು ರಘುರಾಮನಿಗೆ ಸಿದ್ಧಿಸಿತ್ತು. ಉತ್ತಮ ಸ್ಮರಣ ಶಕ್ತಿ, ಕವಿತಾ ಶಕ್ತಿ ಹೊಂದಿದ್ದು ಛಂದಸ್ಸು, ರಾಗ, ತಾಳಗಳ ಕುರಿತು ಆಳವಾದ ಜ್ಞಾನ ಹೊಂದಿದ್ರು. ಅಗರಿ ಶೈಲಿಯ ಸಮ
ರಘುರಾಮರ ವಿಶೇಷತೆ ಅಂದ್ರೆ ಅವರಿಗೆ ಎಲ್ಲಾ ಪ್ರಸಂಗಗಳ ನಡೆಯುತ್ತಿತ್ತು. ಹೊಸ ಪ್ರಸಂಗಗಳಿಗೆ ನಿರ್ದೇಶನ ಮಾಡುವ ಕಲೆ ಸಿಕ್ಕಿಸಿತ್ತು. ಪರಂಪರೆ ಹಾಗೂ ಸಂಗೀತ ಶೈಲಿ ಎರಡನ್ನೂ ಬಲ್ಲವರಾಗಿದ್ರು. ತುಳು ಪ್ರಸಂಗಗಳು ಬೇಡಿಕೆಯಿದ್ದ ಕಾಲದಲ್ಲಿ ತುಳುನಾಡ ಸಿರಿ, ಶನೀಶ್ವರ ಮಹಾತ್ಮೆ, ಪೇಪಣ್ಣ ವಿಜಯ, ಸಾತ್ವಿ ಸದಾರಮೆ, ತಿರುಪತಿ ಕ್ಷೇತ್ರ ಮಹಾತ್ಮೆ, ಬೇಡರ ಕಣ್ಣಪ್ಪ, ಚಂದ್ರಾವಳಿ ವಿಲಾಸ, ಬೆಪ್ಪನಾಡು ಕ್ಷೇತ್ರ ಮಹಾತ್ಮೆ, ಕೋಟಿ ಚೆನ್ನಯ್ಯ, ಕೋಟಪ್ಪು ಬಾರಕ, ಸತಿಶೀಲಾವತಿ, ಕಡುಗಲಿ ಕುಮಾರರಾಮ, ನಾಟ್ಯರಾಣಿ ಶಾಂತಲ, ಶೀಘ್ರಿತ ಚೆನ್ನಕ್ಕೆ, ಬಣ್ಣದ ಭಟ್ರು, ಸರ್ಪಸಂತಲೆ, ರಾಜ ಯಯಾತಿ ಮುಂತಾದ ಪ್ರಸಂಗಗಳು ಕ್ಯಾಟ್ಕಲ್ ಮೇಳದಲ್ಲಿ ಜಯಭೇರಿ ಬಾರಿಸಲು ಅಗರ್ಯವರ ಕೊಡುಗೆ ಅಪಾರವಾಗಿದೆ. ರಘುರಾಮರು ಶೃಂಗಾರ, ಕರುಣ, ಶಾಂತ, ಹಾಸ್ಯ ರಸಗಳಲ್ಲಿ ಹಾಡುವಾಗ ಒಂದು ಅಲೌಕಿಕ ವಾತಾವರಣವೇ ಸೃಷ್ಟಿಯಾಗುತ್ತಿತ್ತು. ಸುರುಟಿ, ಮಧ್ಯಮಾವತಿ, ಶಂಕರಾಭರಣ, ಪೀಲು, ಹಿಂದೋಳ, ಪಂತುವರಾಳಿ, ಭೀಮರಾಸ ರಾಗಗಳಲ್ಲಿ ಅಪಾರ ಸಿದ್ಧಿ ಹೊಂದಿದ್ದು ಪ್ರೇಕ್ಷಕರ ಆಕರ್ಷಣೆಯಾಗಿತ್ತು. ಕಂಕುತಿಟ್ಟಿನಲ್ಲಿ ಅಗ್ರಗಣ್ಯ ಭಾಗವತ ದಿವಂಗತ ಅಗರಿ ಶ್ರೀನಿವಾಸ ಭಾಗವತರು ಮತ್ತು ರುಕ್ಮಿಣಿಯವರ ಪುತ್ರ ಅಗರಿ ರಘುರಾಮರು. ಜನಿಸಿದ್ದು 1935ರ ಫೆಬ್ರವರಿ 7ರಂದು. ಸುರತ್ಕಲ್ ವಿದ್ಯಾದಾಯಿನಿ ವಿದ್ಯಾಸಂಸ್ಥೆಯಲ್ಲಿ ಇಂಟರ್ಮೀಡಿಯೇಟ್, ಮಂಗಳೂರಿನ ಅಲೋಶಿಯಸ್ ಕಾಲೇಜಿನಲ್ಲಿ ಎಫ್ಎ ವ್ಯಾಸಂಗ ಪೂರೈಸಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ನೌಕರಿಗೆ ಸೇರಿದ್ರು. ತಂದೆ ಸುಪ್ರಸಿದ್ಧ ಭಾಗವತರಾಗಿದ್ದ ಕಾರಣ ರಘುರಾಮರಿಗೂ ಬಾಲ್ಯದಲ್ಲಿಯೇ ಯಕ್ಷಗಾನದ ಆಸಕ್ತಿ ಬೆಳೆದಿತ್ತು. ತಮ್ಮ ತಂದೆಯವರನ್ನೇ ಗುರುವಾಗಿ ಸ್ವೀಕರಿಸಿ ಭಾಗವತಿಕೆಯ ಪಟ್ಟುಗಳನ್ನ ಕರಗತ ಮಾಡಿಕೊಂಡ್ರು. ಅನಿವಾರ್ಯ ಕಾರಣಗಳಿಂದ ರಘುರಾಮ ಭಾಗವತರು 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ಸುರತ್ಕಲ್ ಮೇಳಕ್ಕೆ ಪ್ರಧಾನ ಭಾಗವತರಾಗುವ ಮೂಲಕ ಪೂರ್ಣಕಾಲಿಕ ಭಾಗವತರಾದರು. ಅಗರಿ ರಘುರಾಮ ಭಾಗವತರ ವಿದ್ವತ್ತನ್ನ ಲಕ್ಷಿಸಿ ನೂರಾರು ಕಡೆ ಸನ್ಮಾನ ನಡೆದಿದೆ. ವಿಟ್ಲ ಜೋಶಿ ಪ್ರಶಸ್ತಿ, ಕುರಿಯ ಪ್ರಶಸ್ತಿ, ಉಳ್ಳಾಲ ಶ್ರೀನಿವಾಸ ಬಲ್ಯ ಪ್ರಶಸ್ತಿ, ತ್ರಿಕರ್ಣೇಶ್ವರ ಪ್ರಶಸ್ತಿ, ಪದ್ಯಾಣ ಪ್ರಶಸ್ತಿ, ಕೊಲ್ಯ ದೇಜಪ್ಪ ಶೆಟ್ಟಿ ಪ್ರಶಸ್ತಿ, ಜಗದಂಬಾ ಯಕ್ಷಗಾನ ಪ್ರಶಸ್ತಿ, ಮುಂಬೈ ಕರಾವಳಿ ಯಕ್ಷಗಾನ ಪ್ರಶಸ್ತಿ, ಯಕ್ಷಲಹರಿ ಪ್ರಶಸ್ತಿ, ಯಕ್ಷ ಸಂಗಮ ಪ್ರಶಸ್ತಿಯಂತಹ ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. 2006ರಿಂದ ತಮ್ಮ ಸಹೋದರರು ಹಾಗೂ ಮಕ್ಕಳ ಸಹಕಾರದಲ್ಲಿ ತಮ್ಮ ತಂದೆ ಅಗರಿ ಶ್ರೀನಿವಾಸ ಭಾಗವತರ ಸಂಸ್ಮರಣೆ ಕಾರ್ಯಕ್ರಮ ಹಾಗೂ ಅಗರಿ ಪ್ರಶಸ್ತಿಯನ್ನ ಪ್ರತಿ ವರ್ಷ ಯಕ್ಷಗಾನದ ಕಲಾವಿದರಿಗೆ ನೀಡುತ್ತಾ ಬಂದಿದ್ದಾರೆ. 84 ವರ್ಷದ ಅಗರಿ ರಘುರಾಮ ಭಾಗವತರು 3 ಮಂದಿ ಪುತ್ರರು, ಮಗಳು, ಅಳಿಯ, ಸಹೋದರರು ಮತ್ತು ಅಪಾರ ಬಂಧು ಬಳಗ, ಅಭಿಮಾನಿಗಳನ್ನ ಅಗಲಿದ್ದಾರೆ. ಯಕ್ಷಕೇಸರಿ ಎಂದೇ ಖ್ಯಾತರಾದ ದಿಗ್ಗಜ ಭಾಗವತರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಇವತ್ತಿನ ಸಂಚಿಕೆಯಲ್ಲಿ ಅಗರಿ ರಘುರಾಮ್ ಭಾಗವತರ ನೆನಪುಗಳನ್ನ ಹಂಚ್ಕೊಳ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ನಿತ್ಯಾನಂದ ಕಾರಂತ ಪೊಳಲಿ ಅವರು, ಹಿರಿಯ ಅರ್ಥಧಾರಿಗಳು, ಅಷ್ಟೆಲ್ಲ ಪ್ರಸಂಗಕರ್ತರಿದ್ದೆ ಖ್ಯಾತಿ ಪಡೆದಂಥವರು ನಿತ್ಯಾನಂದ ಕಾರಂತರಿದ್ದಾರೆ. ಅವರವ್ರ ನೆನಪುಗಳನ್ನ ಈ ಒಂದು ಸಂಚಿಕೆಯಲ್ಲಿ ಹಂಚ್ಕೊಳ್ತಾರೆ. ಸರ್, ಪ್ರಮುಖವಾಗಿ ಕೇಳಬೇಕಂತ ಹೇಳಿದ್ರೆ, ತಾವು ಅರ್ಥಧಾರಿಗಳು, ಸಾಕಷ್ಟು ಕಾರ್ಯಕ್ರಮಗಳನ್ನ ಅವ್ರ ಜೊತೆ ಹಂಚ್ಕೊಂಡಿರ್ಬೋದು. ನಾನು ಕೇಳುವಂಥದ್ದು, ಅವ್ರ ಜೊತೆ ನೀವು ಯಕ್ಷಗಾನದಲ್ಲಿ ವೇದಿಕೆ ಹಂಚ್ಕೊಂಡಂತಹ ನೆನಪುಗಳನ್ನ ಹೇಗೆ ಇಲ್ಲಿ ಬಿಚ್ಚಿಡ್ತೀರಿ? ಅವರೊಟ್ಟಿಗೆ ವೇಷ ಮಾಡಿದ್ದು ಉಂಟು. ಒಂದು ಇದರಲ್ಲಿ ಯಾವುದು ದೇವಿ ಮಹಾತ್ಮೆಯಲ್ಲಿ, ಮತ್ತೆ ಅಂಧಕಾಸುರ ಮೋಕ್ಷದಲ್ಲಿ, ಆಮೇಲೆ ಇದು ಬ್ರಹ್ಮಕಪಾಲ, ಹೀಗೆ ಎಲ್ಲ ವೇಷ ಮಾಡಿದ್ದುಂಟು. ವೇಷ ಅಂದ್ರೆ ಅವರು ಭಾಗವತರು ಅಂತ ಹೇಳಿದ್ರೆ ಅವರಿಗೆ ನಮ್ಮ ಮೇಲೆ ಬಹಳ ವಿಶ್ವಾಸವೂ ಉಂಟು. ಆದ ಕಾರಣ ಅದನ್ನು ಬಹಳ ಉತ್ಸಾಹದಲ್ಲಿ, ಅವರ ತಂದೆಯೂ ಹಾಗೆ ಇವರು ಹಾಗೆ ಬಹಳ ಉತ್ಸಾಹದಲ್ಲಿ ಪದ್ಯ ಹೇಳ್ತಿದ್ರು. ನಮ್ಗೆ ಇದು ಮುಗಿಯಿತಲ್ಲ ಅಂತ ಕಾಣ್ತಾ ಇತ್ತು. ಅಷ್ಟು ಒಳ್ಳೆ ಉತ್ತಮ ರೀತಿಯಲ್ಲಿ ನಮ್ಮನ್ನು ಅವರು ನಡೆಸಿಕೊಂಡು ಹೋಗ್ತಾ ಇದ್ರು. ಓಕೆ, ಸೊ ಈಗ ಅವರು ಭಾಗವತರೊಬ್ರು ಮೇಳದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಸೊ ಕಲಾವಿದರನ್ನ ಅಥವಾ ತಂಡವನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಅಂತ? ಕಲಾವಿದರ ಮೇಲೆ ಬಹಳ ಪ್ರೀತಿ ಅವರಿಗೆ, ಎಲ್ಲಿ ಹೀಗೆ ಹೊರಗೆ ಬಹಳ ಪ್ರೀತಿ. ಆದ್ರೆ ಮಾತ್ರ ವೇದಿಕೆಯಲ್ಲಿ ರಾಜಿ ಇಲ್ಲ. ಅದು ಅವರಿಗೆ ಹೇಗೆ ಆಗ್ಬೇಕು, ಆಟ ಒಳ್ಳೇದಾಗ್ಬೇಕು, ಜನಕ್ಕೆ ಎಷ್ಟು ಒಳ್ಳೇದು ಮಾಡಿ ಈ ಆಟವನ್ನು ಕೊಡಬಹುದು ಅಷ್ಟು ನಾವು ಕೊಡಬೇಕು ಹೇಳುವಂತ ಇಡೀ ಆ ಟೀಮನ್ನು ಅಷ್ಟು ರೀತಿಯಲ್ಲಿ ಅವರು ಸಜ್ಜುಗೊಳಿಸ್ತಾರೆ. ಆದ ಕಾರಣ ಅವರು ಏನಾದರೂ ಅಸಂಬದ್ಧ ಮಾತಾಡಿದ್ರೆ ಮತ್ತೆ ಏನಾದರೂ ಬರುವ ಆಗ ಅವರು ಸಹಿಸ್ತಾ ಇರ್ಲಿಲ್ಲ. ಆದ್ರೆ ಹೊರಗೆ ಬಹಳ ಫ್ರೆಂಡ್ಶಿಪ್, ಬಹಳ ಬಹಳ ಇತ್ತು. ಆದ್ರೆ ವೇದಿಕೆಯಲ್ಲಿ ಮಾತ್ರ ಅವರು ಅದನ್ನು ತಡೀತಾ ಮಾತಾಡಿಸ್ತೀನಿ. ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ.
ನಮಸ್ತೆ, ಇದು ಕುಂದಾಪುರದಿಂದ. ಓಕೆ, ನಾವು ಇವತ್ತಿನ ಸಂಚಿಕೆ ನಾಗರಿ ರಘುರಾಮ್ ಭಾಗವತರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಯಾರು ಮರೆಯಲಿಕ್ಕೆ ಸಾಧ್ಯ ಹೇಳಿ. ಖಂಡಿತವಾಗಿ ಯಕ್ಷಗಾನ ಕಲೆ ಎಂಬುದು ಎಷ್ಟುವರೆಗೆ ಸಹ ಇದಿರುತ್ತೆ. ಹೌದು, ಕೇಳಿಸಿದೆ, ಹೇಳಿ ಹೇಳಿ. ಯಕ್ಷಗಾನ ಕಲೆ ಎಷ್ಟು ಜೀವಂತ ಆಗಿರುತ್ತೋ ಅಲ್ಲಿಯ ತನಕ ರಘುರಾಮ್ ಅವರ ಹೆಸರು ಚಿರ ನೂತನವಾಗಿರುತ್ತೆ. ಖಂಡಿತ. ಅವರ ಒಂದು ಹಾಡುವ ಶೈಲಿ ಆಗಿರ್ಬೋದು ಅಥವಾ ಅವರು ಜನರನ್ನ ಆಕರ್ಷಣೆ. ಇವಾಗ ಯಕ್ಷಗಾನ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಭಾಗವತಿಗೆ. ಮೊದ್ಲು ನಾವು ಸಾಗೆ ಇವಾಗ ನಾವು ಭಾಗವತಿಗೆ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ ಬಿಟ್ರೆ ಹಳೆಯ ಕಾಲದಲ್ಲೆಲ್ಲ ನೋಡ್ಬೇಕು. ನಮ್ಮ ಈ ಕಡೆಯಲ್ಲಿ ಇವರು ಯಾರು ನೋಡಿ, ಹೌದೌದು, ಕಾಳಿಂಗನವರು. ಆ ಕಡೆ ನಮ್ಮ ಚೆಂಚಿನಲ್ಲಿ ರಘುರಾಮ್ ಅವರು. ಅವರನ್ನ ಅವರೆಲ್ಲ ಹೇಗ್ ಗೊತ್ತಾ, ಅವ್ರಿಗೆ ಒಂದು ಸ್ಟಾರ್ ವ್ಯಾಲಿ ಇತ್ತು. ಭಾಗವತಿಗೆ ರಘುರಾಮ್ ಅವರು ಇದ್ದಾರ ತೆಂಕಿನಲ್ಲಿ ಹೋಗೋಣ ಒಂದು ಆ ಯಕ್ಷಗಾನ ಒಂದು ಸಾಯಂಕಾಲ ಅವರು ಭಾಗವತಿಗೆ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಅವರು ಹೋಗ್ತಾರೆ ಅನ್ನೋದಂದ್ರೆ ಭಾಗವತಿಗೆ ಒಂದು ಇದಿರುತ್ತಲ್ಲ, ಒಂದು ಟೈಮಿಂಗ್ ಇರುತ್ತಲ್ಲ. ಟೈಮಿಂಗ್ ಹೋದ ನಂತರ ಜನರಿಗೆ ಕುರ್ಚಿ ಮೇಲೆ ಕೂತ್ಕೊಳ್ಬೇಕಂತ ಅನಿಸುವುದಿಲ್ಲ ಇತ್ತು. ಅಂದ್ರೆ ಎತ್ಕೊಂಡು ಹೋಗ್ತಾರೆ. ಅಂದ್ರೆ ಅವರ ಅಭಿಮಾನ ಇತ್ತು. ನಮ್ಮ ತೆಂಕಾಗಲಿ ಬಡಗಾಗಲಿ, ನಾನೀಗ ಬಡಗಿನವನಾದ್ರು ಅವರ ಈ ಯಕ್ಷಗಾನ ಭಾಗವತಿಗಳ ಕೆಲವು ಈಗ ಅಂತೂ ಮೊಬೈಲ್ ಇದು ಯೂಟ್ಯೂಬ್ ಅಲ್ಲಿ ಅದೆಲ್ಲ ನೋಡ್ತೇನೆ. ಅವ್ರ ನನ್ಗೆ ಒಂದು ನೋಡುವಂತ ಸೌಭಾಗ್ಯ ಸಿಕ್ಕಿದ್ದು ಬಹಳ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೇಕು. ನಮ್ಗೆ ಇಲ್ಲೆಲ್ಲ ಬಹಳ ಕಡಿಮೆ ಅಲ್ಲ, ಕಡಿಮೆ ಆದ್ರೆ ಅವರ ಅಭಿಮಾನಿಗಳ ಸಂಖ್ಯೆಗೇನು ಕೊರತೆ ಇಲ್ಲ. ತೆಂಗಿನಲ್ಲಿ ಅಷ್ಟೇ ಎಲ್ಲರೂ ಕೇಳಿದ್ರು ಅಷ್ಟೇ. ಅವರ ಪರಿಚಯ ಯಕ್ಷಗಾನ ಕಲಾವಿದರಲ್ಲಿ ಎಷ್ಟೇ ಜನರ ಹತ್ರ ಕೇಳಿ ಅವರ ಪರಿಚಯ ಹೇಳ್ತಾರೆ. ಅವ್ರ ಬಗ್ಗೆ ನಾವು ಮಾತಾಡುವುದೇ ಒಂದು ಸೌಭಾಗ್ಯ. ಅಲ್ಲಿ ಪೂಜನೀಯ ಹಿರಿಯರು ಕೂತಿದ್ದಾರೆ, ಅವರಿಗೆ ಒಂದು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅವರ ಒಡನಾಟ ಹೇಗಿತ್ತು ಖಂಡಿತವಾಗಿ ಹಂಚ್ಕೊಳ್ತಾರೆ. ಕಾರ್ಯಕ್ರಮ ನೋಡ್ತಾ ಇರಿ. ತುಂಬಾನೇ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ತಾವು ಹೇಳಿದ್ರಿ ಏನಂತ ಹೇಳಿದ್ರೆ ಅವರು ಸಹ ಕಲಾವಿದರ ಜೊತೆ ಅಥವಾ ರಂಗದಲ್ಲಿ ಸಾಕಷ್ಟು ಕಠಿಣವಾಗಿದ್ರೆ ಕೂಡ ಹೊರಗಡೆ ಸಾಕಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇಂದ ಇರ್ತಾ ಇದ್ರು ಅಂತ ಹೇಳಿದ್ರೆ. ಆದ್ರೆ ನಾವು ಕೇಳಲ್ಪಟ್ಟ ಪ್ರಕಾರ ಅವರ ತಂದೆಯವರು ಅಗರಿ ಶ್ರೀನಿವಾಸ್ ಭಾಗವತರು ತುಂಬಾ ಸಿಕ್ಕಾಪಟ್ಟೆ ಕೋಪಿಷ್ಟರಾಗಿದ್ರು. ಬಟ್ ಇವರು ಮೃದು ಸ್ವಭಾವದವರಾಗಿದ್ರು. ಸಾಕಷ್ಟು ವೈರುಧ್ಯಗಳಿತ್ತು ಅವರ ಗುಣಗಳಲ್ಲಿ ಅಂತ ಹೇಳಿ. ಇದನ್ನು ತಾವು ಗಮನಿಸಿದ್ದೀರಾ? ಅಂದ್ರೆ ಅವರು ಅಗರಿ ಶ್ರೀನಿವಾಸ್ ಭಾಗವತರು ಹಾಗೆ. ಅದು ಹೇಗೆ ಅಂದ್ರೆ ಅವರಿಗೆ ಇಲ್ಲಿ ಆದ್ರೆ ಅವರು ಮೈಕ ಇದ್ದದವರಿಗೆ ನೆನಪಾಗುದಿಲ್ಲ. ಅಲ್ಲಿ ಅವರು ಬೈತಾ ಇದ್ರು. ಅದು ಮೈಕದವರಿಗೆ ಅದೆಲ್ಲ ಪ್ರೇಕ್ಷಕರಿಗೆ ಬಹಳ ಒಂದು ಮನೋರಂಜನೆ ಆಗ್ತಿತ್ತು. ಅಗರಿ ಭಾಗವತರು ಇಂಚವಂಡೇರು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಇವರು ಅದನ್ನೆಲ್ಲ ಮಾಡ್ತಾ ಇರ್ಲಿಲ್ಲ. ಇವರದ್ದು ಸೌಮ್ಯ ಸ್ವಭಾವ ಆದ್ರೂ ಅವರಿಗೆ ರಂಗದಲ್ಲಿ ಇದಾದ್ರೆ ಅವರು ಸಹಿಸ್ತಾ ಇರ್ಲಿಲ್ಲ. ಒಬ್ಬ ಬಗ್ಗದ ಕುಗ್ಗದ ಭಾಗವತ ಯಾರು ನಮ್ಮ ರಘುರಾಮ್ ಭಾಗವತ್. ಅದು ಯಾರನ್ನು ಲೆಕ್ಕಕ್ಕೆ ತೆಗೆಯಲಿಕ್ಕಿಲ್ಲ. ಯಾವುದು ಅಂದ್ರೆ ಒಂದು ಮಾತು ಉಂಟಲ್ಲ, ಎದೆಯಲ್ಲಿ ಸ್ಥಳ ಕೊಟ್ಟಾನು ಹೋಗ್ಲಿಕ್ಕೆ, ಇಲ್ಲದಿದ್ರೆ ಅದೇ ರೀತಿ ಬಹಳ ಸೌಮ್ಯದಲ್ಲಿ ಬಂದ್ರೆ ಅವರು ಬಹಳ ಮೃದು ಸ್ವಭಾವ. ಇಲ್ಲದಿದ್ರೆ ಅವರ ದರ್ಪ ಗಿರ್ಪ ಅವರ ಹತ್ರ ನಡೀಲಿಕ್ಕಿಲ್ಲ, ಅವರ ತಂದೆ ಹತ್ರ ನಡೀಲಿಕ್ಕೆ ಬಹಳ ಒಂದು ಕ್ರಮವತ್ತಾದ ಒಂದು ಸ್ಟ್ರಿಕ್ಟ್ ಜನ ಅವರು. ನನ್ಗೆ ಬಹಳ ಖುಷಿ ಅದು ಯಾರನ್ನು ಲೆಕ್ಕಕ್ಕೆ ತೆಗೀಲಿಕ್ಕಿಲ್ಲ. ಇದು ಅಂತ ಆದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ರೆ ಬಹಳ ಸೌಮ್ಯದಲ್ಲಿ ರೀತಿ ವೇದಿಕೆಯಲ್ಲೇ ಮೈಕದಿದ್ರು ಬೈಯುವಂತದ್ದು ಈ ರೀತಿಯ ಒಂದು ಗುಣಗಳನ್ನ ಅವರು ಇಟ್ಕೊಂಡಿರ್ಲಿಲ್ಲ. ಅಗರಿ ಅವರು ತುಂಬಾ ನೇರವಾಗಿ ವೇದಿಕೆಯಲ್ಲೇ ಬೈತಾ ಇದ್ರಿ ಅಂತ ಹೇಳಿ ಇದು ಅವರಿಗಿದ್ದ ವ್ಯತ್ಯಾಸ ಅಂತ ಹೇಳಿ. ಓಕೆ, ಈಗ ಅಗರಿ ಪರಂಪರೆಯನ್ನ ಉಳಿಸ್ಕೊಂಡು ಬಂದಂತ ಹಿರಿಮೆ ರಘುರಾಮ್ ಭಾಗವತರಿಗೆ ಬರುತ್ತೆ. ತಂದೆಯವ್ರನ್ನ ಒಂದು ಶೈಲಿಯನ್ನು ಉಳಿಸ್ಕೊಂಡು ಬಂದಿರೋ ಅಂತದ್ದು, ಅದನ್ನು ಕೇಳುವಂತದ್ದು. ಈಗ ಇವರು ಸಹ ಏನು ವಿದ್ಯಾರ್ಹತೆ ಚೆನ್ನಾಗಿತ್ತು, ಸರ್ಕಾರಿ ಕಾಲೇಜಲ್ಲಿ ಕೂಡ ಸರ್ಕಾರಿ ನೌಕರಿಯಲ್ಲಿ ಇದ್ರು ಇವರು ಪ್ರಮುಖವಾಗಿ. ಸೊ ಅವರಿಗೆ ಯಕ್ಷಗಾನದಲ್ಲಿ ಆಸಕ್ತಿ ಇದ್ರೆ ಕೂಡ ಸರ್ಕಾರಿ ಕೆಲಸನ ಬಿಟ್ಟು ಮತ್ತೆ ಅವರಿಗೆ ಯಕ್ಷಗಾನಕ್ಕೆ ಪ್ರವೇಶ ಆಗಿದ್ದೆ ಹೇಗೆ ಅಂತ ಅಂದ್ರೆ ಅವರು ಸಣ್ಣದಿರುವಾಗ್ಲೇ ಒಂದು 10 ವರ್ಷ ನಾ ಹುಟ್ಲಿಲ್ಲ ಆಗ. 10 ವರ್ಷ ಇರುವಾಗಲೇ ಅವರು ಬಟ್ಟಲಿಗೆ ಕೋಲಿನಲ್ಲಿ ಬಡ್ದು ಭಾಗವತಿಗೆ ಮಾಡ್ತಿದ್ರು. ಅದು ನಮ್ಮ ಅಣ್ಣ ಒಂದು ಚಂಡೆ, ನಮ್ಮ ದೊಡ್ಡ ಅಣ್ಣ ಇದ್ದ. ಅವ ನಮ್ಮ ಅಕ್ಕನ ಮೀಸೆ ತುಂಡು ಮಾಡಿ ಕಟ್ ಮಾಡಿ ಅದನ್ನು ಮೀಸೆ ಮಾಡಿ ಆಮೇಲೆ ದೊಂದಿ ಹಿಡ್ಕೊಂಡು ಒಂದು 5 ಎಕರೆ
ಮುಳಿಗುಡ್ಡೆಗೆ ಬೆಂಕಿ ಹಚ್ಚಿದ್ದು ಅಂತ ಉಂಟು. ಅದು ಎಲ್ಲ ಇತಿಹಾಸ ಓಕೆ ಕಳೆದು ನೆನಪುಗಳು, ನನಗೆ ಅದು ಗೊತ್ತಿಲ್ಲ, ಎಲ್ಲ ಹೇಳುದು ಕೇಳಿದ್ದು. ಹಾಗೆ ಅಲ್ಲಿಯೇ ಆರಂಭ ಮಾಡಿದ್ದಾರೆ. ಇವರಿಗೆ ತಂದೆಯೇ ಗುರು, ಅಗರಿ ಭಾಗವತ್ರಿ ಗುರು. ಅವರು ಎಲ್ಲ ಹೇಳಿಕೊಡ್ತಾ ಇದ್ರು. ಮತ್ತೆ ಅಗರಿ ಭಾಗವತರ ಪದ್ಯವನ್ನು ಅವರು ಕೇಳ್ತಾ ಇದ್ರು. ಅವರ ಆಟ ಆಗುವಾಗ ಇವರು ಹೋಗಿ ನಿಂತು ಅದು ಹೇಗೆ ಮಾಡ್ತಾರೆ, ಆ ರಂಗಸ್ಥಳದ ಕ್ರಮಗಳು ಮತ್ತೆ ಆ ಪ್ರಸಂಗದ ನಡೆ ಅದು ಹೇಗೆ ಹೋಗ್ತದೆ ಎಲ್ಲ ನೋಡ್ತಾ ಇದ್ರು. ಮತ್ತೆ ಆ ತಾಳಗಳು, ಆ ಲಯ, ಅದನ್ನೆಲ್ಲ ಅವರು ತಂದೆ ಹೇಳಿಕೊಟ್ಟಿದ್ದಾರೆ. ಆದ್ರೆ ಇದು ನೋಡುವಾಗ ಅವರಿಗೆ ಅದು ಕರೆಕ್ಟ್ ಆಗಿ ಸರಿಯಾಗಿ ಗೊತ್ತಾಗ್ತದೆ. ಹೀಗಾಗಿ ತಂದೆಯಿಂದ ಆ ಪರಂಪರೆಯನ್ನು ಬೆಳೆಸುವುದಕ್ಕೆ ಸಾಧ್ಯ ಆಯ್ತು. ಆದರೂ ಎಲ್ಲರೂ ಹೇಳ್ತಾರೆ ಇದು ಅಗರಿ ಭಾಗವತರ ಪರಂಪರೆ, ಅಗರಿ ಭಾಗವತರ ಹಾಗೆ ಹೇಳ್ತಾರೆ ಅಂತ. ಆದ್ರೂ ನನಗೆ 80% ಅಗರಿ ಭಾಗವತರ ಹಾಗೆ ಹೇಳ್ತಾರೆ, ಒಂದು 20% ಅವರ ಸ್ವಂತ ಸೇರಿದ್ದು ಅಂತ ಕಾಣ್ತದೆ ನನಗೆ. ಯಾರು ಹೇಳುವುದಿಲ್ಲ, ನನಗೆ ಹಾಗೆ ಕಾಣ್ತದೆ. ಮತ್ತೆ ಅವರು ಎಳವೆಯಲ್ಲಿ SLC ಇದರಲ್ಲಿ ಮಾಡಿದ್ದು, ಅವರು ವಿದ್ಯಾದಾಯಿನಿ ಶಾಲೆ ಈ ಸುರತ್ಕಲ್. ಮತ್ತೆ PUC ಅಂದ್ರೆ ಆಗ PUC ಅಂತ ಇರಲಿಲ್ಲ, FA ಏನೋ ಹೇಳ್ತಾ ಇದ್ರು, PUC ಮಾಡಿದ್ರು. ಮತ್ತೆ ಇದು ಅದೇ ಇಲಾಖೆಗೆ ಸೇರಿದ್ರಲ್ಲ, ಎಜುಕೇಶನ್ ಇಲಾಖೆ. ಆಗ ಇವರು ಅಮೆಚೂರ್ಸ್, ಆಗ ಹವ್ಯಾಸಿ ಭಾಗವತ್, ಇವ್ರಿಗೆ ಬಹಳ ಡಿಮಾಂಡ್ ಇತ್ತು. ಬಹಳ ಜನ ಕರೀತಾ ಇದ್ರು ಅಂದ್ರೆ ಇವರದ್ದು ಆಗ ಅದು ನೋಡ್ಬೇಕಿತ್ತು. ಇವರದ್ದು ಆ ಸಣ್ಣ ಹುಡುಗನಾಗಿ ಇವರು ಪದ್ಯ ಹೇಳುವಾಗ ಆ ಅಗರಿ ಭಾಗವತರ ಶೈಲಿ, ಅದು ಒಂದು ಸ್ಟೈಲ್ ಅವರದ್ದು, ಅಗರಿ ಭಾಗವತರ ಶೈಲಿ ಅಂತ. ಅದು ಅವರೇ ಮಾಡಿದ್ದು. ಭಜನೆ ಇತ್ಯಾದಿಗಳನ್ನೆಲ್ಲ ಸೇರಿಸಿ ಯಕ್ಷಗಾನಕ್ಕೆ ಪೂರಕವಾಗಿ ಅವರೊಂದು ಅಗರಿ ಸ್ಟೈಲ್ ಅಂತ ಮಾಡಿದ್ರು. ಬಲಿಪ ಸ್ಟೈಲ್, ಅಗರಿ ಸ್ಟೈಲ್, ಅದು ಎರಡೇ ಹೇಳುವುದು. ಬೇರೆ ಸ್ಟೈಲ್ಗಳು ಇರ್ಬೋದು, ಅದು ಲೆಕ್ಕಕ್ಕೆ ಬರಲಿಲ್ಲ. ಈ ಅಗರಿ ಸ್ಟೈಲ್ ಅನ್ನು ಇವರು ಈ ಸಣ್ಣ ಹುಡುಗ ಮಾಡುವಾಗ ಎಲ್ಲರಿಗೂ ಬಹಳ ಸಂತೋಷ ಆಗ್ತಿತ್ತು. ಅಂದ್ರೆ ಅದು ಒಮ್ಮೆಲೆ ಆಲೋಚನೆ ಮಾಡೋದು, ನಿಲ್ಲುವುದು, ಪುನಃ ತೆಗೆಯುವುದು, ಅದೊಂದು ಅಗರಿ ಸ್ಟೈಲ್ ಅಂತ. ಈ ಹುಡುಗ ಮಾಡುವಾಗ ಬಹಳ ಸಂತೋಷ ಆಗ್ತಿತ್ತು. ನಮ್ಮ ತಾಯಿ ಹೇಳ್ತಿದ್ರು ಇದು ಮರಿ ಅಗರಿ ಅಂತ. ಹಾಗೆ ಅಷ್ಟು ಇದನ್ನು ಮಾಡ್ತಾ ಇದ್ರು. ಹೀಗೆ ಆಗಿ ಅವರಿಗೆ ಅಲ್ಲಿ ಇದು ಕರೀತಾ ಇರ್ತಾರೆ, ಯಾವಾಗ ನೋಡಿದ್ರು ಇವರನ್ನು ಕರೀತಾ ಇದ್ದಾರೆ. ಇದು ಅವರಿಗೆ ಆಗ ಈ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂತು ಈ ಕೆಲಸ ಮಾಡುವ ಕೆಲಸ ಯಾಕಪ್ಪ, ಭಾಗವತಿಗೆ ಒಳ್ಳೆಯದು ಅಂತ ಕಂಡು ಹೋಯ್ತು. ಹಾಗಾಗಿ ಅಗರಿ ಶೈಲಿಯನ್ನು ಆ ರೀತಿ ತಂದೆಯ ಮೂಲಕವಾಗಿ ಪಡೆದು ಅದನ್ನು ಪ್ರಚಾರ ಮಾಡಿದ್ರು, ಜನ ಬೆಂಬಲಿಸಿದ್ರು. ಓ ಅಗರಿ ಅಂತ ಹೇಳಿ ಆಗ ಇವರಿಗೆ ಬಹಳ ಇದಾಯ್ತು, ಅದನ್ನೇ ಮುಂದುವರಿಸಿ. ಇನ್ನೊಂದು ಸ್ವಾರಸ್ಯಕರವಾದ ವಿಚಾರ ಏನಂತ ಹೇಳಿದ್ರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಹೇಳಿದ್ರೆ, ಈಗ ಅಗರಿ ಶ್ರೀನಿವಾಸ್ ಭಾಗವತರು ತುಳು ಪ್ರಸಂಗಗಳಿಗೆ ಹಾಡ್ತಾ ಇರ್ಲಿಲ್ಲ ಅನ್ನುವಂತಹ ಮಾತು. ಸೊ ಅದೇ ಒಂದು ಕಾರಣ ಆಯ್ತು ಇವರು ಯಕ್ಷಗಾನ ರಂಗ ಪ್ರವೇಶ ಮಾಡೋದಿಕ್ಕೆ, ಅಗರಿ ರಘುರಾಮ್ ಭಾಗವತರು ಅಂತ ಅಂದ್ಬಿಟ್ಟು ಹಾಗೆ ಹೇಳ್ತಾರೆ. ಆದ್ರೆ ನಾನು ಅವರನ್ನು ಇಂಟರ್ವ್ಯೂ ಮಾಡಿದ್ದೆ, ನಮ್ಮ ಮನೆಗೆ ಬಂದಿದ್ರು. ನಾನು ಅವರಿಗೊಂದು ಇದು ಬರಿಬೇಕಾಯ್ತು ಅವರ ವಿಷಯ, ಅದಕ್ಕೆ ಅವ್ರು ಬಂದಿದ್ರು. ಆಗ ಅವರಲ್ಲಿ ಎಲ್ಲ ಕೇಳಿದ್ದೆ. ಅವರು ಹೇಳಿದ್ದು ಅಂದ್ರೆ ನವರಾತ್ರಿ ಆಟ ಸುರತ್ಕಲ್ನಲ್ಲಿ ಮಾರಿಗುಡಿಯಲ್ಲಿ 9 ದಿವಸ ಆಗ್ತಾ ಇತ್ತು. ಆಗ ನಾನು ಹೋಗ್ತಾ ಇದ್ದೆ ಅಲ್ಲಿ. ಮತ್ತೆ ಅಗರಿ ಭಾಗವತರು ಯಾವಾಗಲಾದ್ರೂ ರಜೆ ಮಾಡಿದ್ರೆ ಮೇಳದಕ್ಕೆ ಒಂದು ಬಹಳ ಕಡಿಮೆ. ಅದು ತುಳು ಪ್ರಸಂಗಕ್ಕೆ ಹೋಗಿದ್ದೇನೆ ಅಂತ ಅವರು ಹೇಳಲಿಲ್ಲ, ಬಹಳ ಹೋದದ್ದುಂಟು. ತುಳು ಪ್ರಸಂಗದಲ್ಲಿ ಅಗರಿಯವರು ಹೇಳುವುದಿಲ್ಲ ಅಂತ ಪ್ರಚಾರ ಇದ್ರು. ಮತ್ತೆ ಅವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದು ಸಿರಿ ಮಹಾತ್ಮೆ ಅಂತ ಹೇಳಿ ಅವರೇ ಬರೆದ್ರು, ಅದನ್ನು ಅವರೇ ಆಡಿಸಿದ್ರು. ಕಟೀಲಿಗೆ ಹೋಗುವಾಗ ಅಲ್ಲಿ ಇಲ್ಲಿ ಸಿರಿ ಮಹಾತ್ಮೆ ಅಂತ, ಅದು ನಾನು ಪದ್ಯ ಹೇಳುವುದಿಲ್ಲ ಅಂತ ಹೇಳಿದ್ರು. ಆಗ ಆಶ್ರಯರೆಲ್ಲ ಹೇಳಿದ್ರು, ಆಗ ಏನೋ ಗಂಟೆ ಇದು ದೇವರ ಆರತಿ ಏನಾಗಿ ಅಲ್ಲೆಲ್ಲ ಗಂಟೆ ಹೊಡೆದ್ರ. ನೋಡಿ ಅದು ನೀವು ಹಾಗೆ ಹೇಳಬಾರ್ದು, ದೇವರಿಗೆ ನೀವು ಮಾಡಬೇಕು ಅಂತ ಉಂಟು, ಯಾರಿಗೆ ಭ್ರಮರಾಂಬಿಕೆಗೆ ಮಾಡಬೇಕು ಅಂತ ಉಂಟು. ಇಲ್ಲ ನಾನು ತುಳುವಿಗೆ ಪದ್ಯ ಹೇಳುವುದಿಲ್ಲ ಅಂತ ಹೇಳಿದ್ರು. ಆ ಕಡೆಗೆ ಅದು ಹೂ ಕಟ್ಟಿ ಹಾಕಿ ನೋಡುವುದು ಅಂತ ಒಂದು ಕ್ರಮ ಅದು. ಹಾಗಾದ್ರೆ ಇದು ಆ ಪ್ರಸಂಗಕ್ಕೆ ಪದ್ಯ ಹೇಳಬೇಕಾ ಬೇಡವಾ, ಕಟ್ಟಿ ಹಾಕಿದ್ರಲ್ಲ. ಆಗ ಹೇಳಬೇಕು ಅಂತ ಬಂತು. ಓ ದೇವರ ಅಪ್ಪಣೆ ಆದ್ಮೇಲೆ ನಾನು ಇನ್ನೇನ್ ಮಾಡುದು ಹೇಳಿ ತುಳು ಪ್ರಸಂಗ ಅದೇ ಸಿರಿ ಮಹಾತ್ಮೆ ಅಂತ ಬರ್ತದೆ, ಅದು ಬಹಳ ಇಟ್ಟು ಹೊಡೆದಿದೆ. ಹಾಗೆ ಆಗ ಆಮೇಲೆ ಅವರು ಸ್ವಲ್ಪ ತುಳು ಪ್ರಸಂಗಕ್ಕೆ ಪದ್ಯ ಹೇಳಿದ್ದು ಉಂಟು. ಆದ್ರೆ ಇದು ತುಳು ಪ್ರಸಂಗ ಆಗ ಇಚ್ಛೆ ಆಗ್ತಾ ಇತ್ತ ನನ್ಗೆ ಗೊತ್ತಿಲ್ಲ. ಅವರ ಇಂಟರ್ವ್ಯೂನಲ್ಲಿ ಅವರು ಹೇಳಿದ್ದು ನಾನು ಮಾಡಿದಾಗ, ನಾನು ನವರಾತ್ರಿ ಆಟಕ್ಕೆ ಹೋಗ್ತಾ ಇದ್ದೆ. ಹಾಗೆ ನಮ್ಗೆ ಕಸ್ತೂರಿ ವಾಸ್ತುಪಯ್ಯ ಅವರ ಸಂಪರ್ಕ ಬೆಳೆಯಿತು. ಹಾಗೆ ಅಲ್ಲಿ ನಾನು ಇದು ಮಾಡ್ತಾ ಇದ್ದೆ. ಮತ್ತೆ ಒಂದೊಂದು ದಿವಸ ನಾನು ಹೋದದ್ದು ಉಂಟು ಅಂತ ಅವರು ಹೇಳಿದ್ರು. ಹಾಗೆ ಅವರಿಗೆ ಒಂದು ಈ ಯಕ್ಷಗಾನದಲ್ಲಿ
ಪ್ರಚಾರ ಬರಲಿಕ್ಕೆ ಅದು ಒಂದು ನವರಾತ್ರಿ ಆಟವೂ ಇರಬಹುದು. ಅದು ಏನಾಯ್ತು, ಕಸ್ತೂರಿ ವಾಸುದೇವ ಪೈಗೆ ಒಂದು ಇದಾಯಿತು, ಓ ಇವರು ಒಳ್ಳೆ ಪದ್ಯ ಹೇಳ್ತಾರೆ, ಜನ ಎಲ್ಲ ಬಹಳ. ಆಗ ಈಗ ಅವರಿಗೆ ಪ್ರಾಯ ಆಯಿತು, ಸ್ವಲ್ಪ ಇದಾಗ್ತದೆ. ಆಗ ಅವರ ತರುಣ ಪ್ರಾಯದಲ್ಲಿ ಅವರ ಪದ್ಯ ಬಹಳ ಚಂದ ಇತ್ತು, ಅದು ಕೇಳಲಿಕ್ಕೆ ಬಹಳ ಚಂದ ಇತ್ತು. ಎಲ್ಲಿವರೆಗೆ ಅಂದ್ರೆ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳಿದ್ದಾರೆ, ಅವರು ದೊಡ್ಡ ದೊಡ್ಡ ಕೂಟಕ್ಕೆ, ಅರ್ಥಧಾರಿಗಳ ದೊಡ್ಡ ದೊಡ್ಡ ಕೂಟಕ್ಕೆ ಇವರನ್ನು ಬರ್ಲಿಕ್ಕೆ ಹೇಳ್ತಾ ಇದ್ರು. ಆಗ ಅದು ಎಂತ ಶಾಸ್ತ್ರಿಗಳೇ, ಅದು ನನಗೆ ಹೆದರಿಕೆ ಆಗ್ತದೆ ಅಂತ ಇವರು ರಘುರಾಮ್ ರಾಯರು ಹೇಳ್ತಾ ಇದ್ರು. ಇದು ಅವರೇ ಹೇಳಿದ ವಿಷಯ. ಆಗ ನೀನೆಂತದ ಅಗರಿ ಭಾಗವತರ ಮಗ, ನೀನು ಪದ್ಯ ಹೇಳದೆ ಇನ್ನು ಯಾರು ಪದ್ಯ ಹೇಳುದು ಹೇಳಿ ಇವರನ್ನು ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡ ಕೂಟದಲ್ಲಿ, ನಿಮ್ಮ ತಂದೆಯವರು ಕೂಡ, ತಂದೆಯವರು ದೊಡ್ಡ ದೊಡ್ಡ ಕೂಟದಲ್ಲಿ ತಾಳಮದ್ದಲೆಯಲ್ಲಿ ಮಾತಾಡಿಸ್ತೀನಿ ಸರ್. ಶಾಂತಾರಾಮ ಕುಡ್ವ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಾಂತಾರಾಮ್ ಕುಡ್ವ ಅವರೇ, ನಾವು ಇವತ್ತು ಅಗರಿ ಸಂಸ್ಮರಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ ನಿಮ್ಗೆ. ನಮಸ್ಕಾರ. ಏನಂತ ಹೇಳಿದ್ರೆ, ಅಗರಿ ರಘುರಾಮ್ ಭಾಗವತರ ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ ಏನ್ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಿ ನೀವು? ಅಗರಿ ರಘುರಾಮ್ ಭಾಗವತರು ಒಂದು ಕೆಂಪಿನಲ್ಲಿ ಒಂದು ಅಗರಿ ಶೈಲಿ, ಬಲಿತ ಶೈಲಿ ಅಂತ ಒಂದು 2 ಶೈಲಿಗಳಿವೆ. ಅದರಲ್ಲಿ ಪ್ರಮುಖವಾದದ್ದು ಅವರು ಅಗರಿ ರಘುರಾಮ್ ಭಾಗವತರು. ಅಗರಿ ರಘುರಾಮ್ ಭಾಗವತರ ತಂದೆಯಾದಂತಹ ಅಗರಿ ಶ್ರೀನಿವಾಸ ಭಾಗವತರು ಅಗರಿ ಶೈಲಿಯ ಒಂದು ಅಗರಿ ಶೈಲಿಯನ್ನು ಹುಟ್ಟಾಕಿದವರು. ಅದನ್ನು ಅಗರಿ ರಘುರಾಮ ಭಾಗವತರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದರು. ಹಾಗೆ ಅವರದಾದಂತಹ ಒಂದು ಪ್ರಸ್ತುತಿಯಲ್ಲಿ ಬಳಸಲ್ಪಡುವಂತ ರಾಗಗಳು ಇದೆಲ್ಲವೂ ವಿಭಿನ್ನವಾಗಿತ್ತು. ಅದರಲ್ಲೂ ಮಧ್ಯಮಾವತಿ, ಅರಬಿ, ಶಂಕರಾಭರಣ, ಮೋಹನ ರಾಗ, ಸುರುಟಿ ಇಂತಹ ರಾಗಗಳಲ್ಲಿ ಅವರು ತಮ್ಮದಾದಂತಹ ಪ್ರಬುದ್ಧತೆಯನ್ನು ಮೆರೆದದ್ದು ಮಾತ್ರವಲ್ಲ, ಆ ಕಾಲದಲ್ಲಿ ಪ್ರೇಕ್ಷಕರನ್ನು ಒಂದು ಉಚ್ಚರಿಸುವಂತೆ ಅವರದೊಂದು ಭಾಗವತಿಕೆ ಆ ಕಾಲದಲ್ಲಿ ಇತ್ತು. ಹಾಗೆ ಒಂದು ರಂಗದ ನಡೆ ಅಂತ ಹೇಳ್ತೇವೆ ನಾವು, ಅಂದ್ರೆ ರಂಗದಲ್ಲಿ ನಡೆಯುವಂತಹ ಪರಿಕ್ರಮ, ಆ ರಂಗದ ನಡೆಯ ಬಗ್ಗೆ ಅಗರಿ ರಘುರಾಮ ಭಾಗವತರಿಗೆ ಅತ್ಯಂತ ಕಾಳಜಿ ಇತ್ತು. ಅವರ ತಂದೆಯಾದಂತಹ ಅಗರಿ ಶ್ರೀನಿವಾಸ ಭಾಗವತರು ಸಹ ಒಂದು ರಂಗ ನಿರ್ದೇಶನ ಮಾಡುವುದರಲ್ಲಿ ಪರಿಣತರು. ಆದ್ರೂ ಅಗರಿ ಶ್ರೀನಿವಾಸ ಭಾಗವತರು ಸ್ವಲ್ಪ ಕೋಪದ ಸ್ವಭಾವದವರು. ಹಾಗೆ ಇವರು ಸಹ ಅಗರಿ ರಘುರಾಮ ಭಾಗವತರು ಸಹ ರಂಗ ನಡೆಯ ಬಗ್ಗೆ ಒಂದು ಅತ್ಯುತ್ತಮವಾದಂತಹ ಜ್ಞಾನವಿದ್ದರು ಸಹ ಅವರು ಕೋಪಿಷ್ಠರಾಗಿರ್ಲಿಲ್ಲ. ಅದನ್ನು ಚಂದದಲ್ಲಿ ಕಲಾವಿದರಿಗೆ ತಿಳಿಸಿ ಕೊಡ್ತಿದ್ರು. ಹಾಗೆಂತಲ್ಲಿ ಕಲಾವಿದನು ತಪ್ಪಿ ನಡೆದರೆ, ಅಂದ್ರೆ ಸಿದ್ಧಿದ ಮೇಲೂ ತಪ್ಪಿ ನಡೆದರೆ ಅವರು ಅತ್ಯಂತ ಕೋಪಗೊಳ್ತಿದ್ರು. ಆದ್ರೆ ಅದನ್ನು ರಂಗಸ್ಥಳದಲ್ಲಿ ತೋರ್ಪಡಿಸ್ತಿರ್ಲಿಲ್ಲ. ಚೌಕಿಯಲ್ಲಿ ಆ ಕಲಾವಿದರನ್ನು ಕರೆಸಿ ಅವರಿಗೆ ಬುದ್ಧಿವಾದವನ್ನು ಹೇಳ್ತಿದ್ರು. ಹಾಗೆ ಸುರತ್ಕಲ್ ಮೇಳದಲ್ಲಿ ಅವರದಾದಂತಹ ಒಂದು ಕೊಡುಗೆ ಸಾಕಷ್ಟಿದೆ. ಒಂದು ಹೊಸ ಪ್ರಸಂಗಗಳ ಒಂದು ಪ್ರಾರಂಭದಲ್ಲಿ, ಅಂದ್ರೆ ರಘುರಾಮ ಭಾಗವತರು ಯಕ್ಷರಂಗವನ್ನು ಪ್ರವೇಶಿಸುವಂತಹ ಕಾಲದಲ್ಲಿ ಅದೊಂದು ಒಂದು ಬದಲಾವಣೆ ಕಾಲಘಟ್ಟ. ಕೇಳಿಸಿದೆ, ಹೇಳಿ. ಅದೊಂದು ಬದಲಾವಣೆಯ ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಚಂಕುಚಿಟ್ಟಿನಲ್ಲಿ ಪ್ರಧಾನವಾಗಿ ಒಂದು ಪೌರಾಣಿಕ ಪ್ರಸಂಗವನ್ನೇ ಆಡುತ್ತಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಒಂದು ಚುಳು ಪ್ರಸಂಗಗಳ ಹಾಗೂ ಕಾಲ್ಪನಿಕ ಪ್ರಸಂಗಗಳ ಪ್ರವೇಶವಾಯಿತು. ಆ ಕಾಲದಲ್ಲಿ ಒಂದು ಹೊಸ, ಅಂದ್ರೆ ಅದೊಂದು ಹೊಸ ಪರಿಕಲ್ಪನೆ. ಚುಳು ಪ್ರಸಂಗ ಅಂತ ಹೇಳಿದ್ರೆ ಪೌರಾಣಿಕ ಪ್ರಸಂಗಗಳದ್ದೆಲ್ಲ ಅದೊಂದು ಹೊಸತಾದಂತ ಅದರಲ್ಲಿ ರಂಗ ನಡೆಯುತ್ತೆ. ಅದನ್ನೆಲ್ಲ ಒಂದು ಸರಿಯಾಗಿ ಒಂದು ನಿರ್ದೇಶನ ಮಾಡಿ ಸುರತ್ಕಲ್ ಮೇಳದಲ್ಲಿ ಅಂತಹ ಒಂದು ಕಥೆಗಳು, ಅಂತಹ ಪ್ರಸಂಗಗಳು ಒಂದು ಯಶಸ್ವಿಯಾಗಲು ಅಗರಿ ರಘುರಾಮ ಭಾಗವತರ ಕೊಡುಗೆ ಅಪಾರವಾಗಿದೆ. ಹಾಗೆ ಶಂಕರನಾರಾಯಣ ಸಾಮಗ್ರಾಗಿ, ಶೇಣಿಯವರು, ಚಕ್ಕಟ್ಟಿಯವರು, ಅಳತೆ ರಾಮಕೃಷ್ಣ ಮುಂತಾದವರು ರಂಗದಲ್ಲಿ ಕುಣಿಸಿದಂತ ಒಂದು ಮಹಾನ್ ಭಾಗವತರು ಅಂತ ನಾವು ಹೇಳ್ಬೋದು. ಓಕೆ, ಈಗ ಶಾಂತಾರಾಮ್ ಕುಡ್ವ ಅವರೇ, ಪ್ರಮುಖವಾಗಿ ಈಗ ಅಗರಿ ಶೈಲಿ ಅಥವಾ ರಘುರಾಮ್ ಭಾಗವತರ ಭಾಗವತಿಕೆಯ ಶೈಲಿ ಈಗಿನ ಯಾವ ಭಾಗವತರಲ್ಲಿ ನಾವು ಕಾಣಬಹುದು? ಅವರ ಪ್ರಭಾವ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? ಇದು ಅಗರಿ ರಘುರಾಮ ಭಾಗವತರ ಶೈಲಿಯನ್ನು ಇಂದಿನ ಕೆಲವು ಭಾಗವತರು ಅನುಸರಿಸ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಒಂದು ಪರಿಪೂರ್ಣವಾಗಿ ಅನುಸರಿಸುವುದು ಅಂತ ಹೇಳಿದ್ರೆ ಪದ್ಯಾಣ ಗಣಪತಿ ಭಟ್ ಹಾಗೂ ಪದ್ಯಾಣ ಗಣಪತಿ ಭಟ್ರ ಶಿಷ್ಯರಾದಂತಹ ಕನ್ನಡಿಕಟ್ಟಿ ರವಿಚಂದ್ರ, ಇವರಿಬ್ಬರು ಅಗರಿ ಶೈಲಿಯನ್ನು ಯಥಾವತ್ತಾಗಿ ಅದನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಪದ್ಯಾಣ ಗಣಪತಿ ಭಟ್ರು ಅಷ್ಟು ಉತ್ತಮವಾಗಿ ಅಗರಿ ಶೈಲಿಯನ್ನು ಒಂದು ನಿರ್ವಹಿಸಲು ಅಥವಾ ಪ್ರಸ್ತುತಪಡಿಸಲು ಕಾರಣವೇನು ಅಂತ ಹೇಳಿದ್ರೆ, ಅವರು ಸುರತ್ಕಲ್ ಮೇಳದಲ್ಲಿ 23 ವರ್ಷಗಳ ಕಾಲ ಅಗರಿ ರಘುರಾಮ ಭಾಗವತರಿಗೆ ಒಡನಾಟ ಹೊಂದಿದವರು. ಹಾಗಾಗಿ ಅವರು ಆ ಅಗರಿ ಶೈಲಿಯನ್ನು ಸಂಪೂರ್ಣವಾಗಿ ಕರಗತವನ್ನು ಮಾಡಿಕೊಟ್ಟವರು. ಹಾಗೆ ರವಿಚಂದ್ರ ಕನ್ನಡಿಕಟ್ಟಿ ಅವರು ಅಗರಿಯವರ ಒಡನಾಟ ಅವರಿಗೆ ಇತ್ತು, ಆದ್ರೂ ವೇಷಧಾರಿಯಾಗಿ ಹೊರತು ಭಾಗವತರಾಗಿರ್ಲಿಲ್ಲ. ಆದ್ರೂ ಸಹ ಅವರು ಅವರ ಗುರುಗಳಾದಂತಹ ಪದ್ಯಾಣ ಗಣಪತಿ ಭಟ್ರಿಂದಾಗಿ ಅಗರಿ ಶೈಲಿಯನ್ನು ಅವರು ಸಹ ಸಮರ್ಪಕವಾಗಿ ಬಳಸ್ತಾ ಇದ್ದಾರೆ. ಹಾಗೆ ಪಟ್ಲ ಸತೀಶ್ ಶೆಟ್ರು ಭಾಗವತರು, ಹಾಗೆ ಬೋಂದೆಯಲ್ಲೂ ಸತೀಶ್ ಶೆಟ್ರು ಇಂಥವರು, ಹಾಗೆ ಒಂದು ಇನ್ನೊಬ್ಬರು, ಇವರೆಲ್ಲ ರಂಗದಲ್ಲಿ ಪರಿಣಾಮಕಾರಿಯಾಗಿ ಅಗರಿ ಶೈಲಿಯನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಹಾಗೆ
ಹವ್ಯಾಸಿ ಭಾಗವತರಲ್ಲಿ ಗಜಂತೋಡಿ ಸುಬ್ರಾಯ ಭಟ್ ಎಂಬವರು ಒಂದು ನೇರವಾಗಿ ಅವರು ಅಗರಿ ಶ್ರೀನಿವಾಸ ಭಾಗವತರ ಶಿಷ್ಯರಾಗಿದ್ದ ಕಾರಣ ಅವರು ಅಗರಿ ಶೈಲಿಯ ಬಗ್ಗೆ ಅತ್ಯಂತ ಒಂದು ಸಮರ್ಥವಾದಂತಹ ಒಂದು ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ. ಓಕೆ, ತಾವು ಅವ್ರ ಜೊತೆ ಎಷ್ಟು ಆತ್ಮೀಯರಾಗಿದ್ರಿ? ಅದೇ ಅವರೊಂದು ವೈಯಕ್ತಿಕ ವಿಚಾರಗಳನ್ನ ಹಂಚ್ಕೊಳ್ಳೋದಾದ್ರೆ ಏನನ್ನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ನನಗೆ ಸುರತ್ಕಲ್ ಮೇಳ ಅಂತ ಹೇಳಿದ್ರೆ ನನಗೊಂದು ಅತ್ಯಂತ ಒಂದು ಮನೆಯ ವಾತಾವರಣ ತಂದುಕೊಂಡಂತ ಮೇಳ. ಯಾಕೆಂತ ಹೇಳಿದ್ರೆ ಸುರತ್ಕಲ್ ಮೇಳದ ಯಜಮಾನರಾದಂತಹ ವರದರಾಯ ಪೈ ಸಹೋದರರು ನಮ್ಗೆ ಹತ್ತಿರದ ಸಂಬಂಧಿಗಳು. ಹಾಗಾಗಿ ನನಗೆ ಯಾವಾಗಲೂ ಸುರತ್ಕಲ್ ಮೇಳಕ್ಕೆ ಹೋದ್ರೆ ಚೌಕಿಗೆ ಹೋಗುವ ಅಭ್ಯಾಸ. ಹಾಗಿರುವಾಗ ಅಲ್ಲಿ ರಘುರಾಮ್ ಭಾಗವತರೊಂದಿಗೆ ನನಗೆ ಅತ್ಯಂತ ಒಂದು ಆತ್ಮೀಯತೆ ಇತ್ತು. ಯಾಕೆಂದ್ರೆ ಅವರು ಆವಾಗ ನನ್ನ ಪ್ರಾಯದಲ್ಲಿ ಚಿಕ್ಕವ, ಅವರು ಎಷ್ಟೋ ಹಿರಿಯರು. ಆದ್ರೂ ಸಹ ನಮ್ಮ ಹತ್ರ ಮಾತನಾಡುವಾಗ ಬಹುವಚನದಲ್ಲಿ ಏನು ಕೊಡುವರೆ ಅಂತ ಹೇಳಿದ್ರು, ಬಹುವಚನದಲ್ಲೇ ಗೌರವ ಕೊಟ್ಟು ಮಾತನಾಡುದು ಅಂತ ಹೇಳಿದ್ರೆ ಅವರು ಎದುರಿನ ವ್ಯಕ್ತಿ ಯಾರೇ ಇರಲಿ, ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ, ಅವರು ಗೌರವ ಕೊಡುವುದನ್ನು ಅವರು ಮೊದಲು ಗೌರವ ಕೊಡ್ತಿದ್ರು. ಹಾಗೆ ನನಗೆ ಅವರ ಒಳ್ಳೆ ಒಡನಾಟ ಇತ್ತು. ಒಂದು 2 ವರ್ಷದ ಮೊದಲು ನಾವು ಮೂಡಬಿದ್ರೆಯಲ್ಲಿ ನಮ್ದೊಂದು ಯಕ್ಷ ಸಂಗಮ ಅಂತ ಒಂದು ಸಂಘ ಉಂಟು. ಅದರಲ್ಲಿ ನಾವು ಪ್ರತಿ ವರ್ಷ ಒಂದು ಹಿರಿಯ ಕಲಾವಿದರನ್ನು ಸನ್ಮಾನಿಸುವುದು, ಹಾಗೆ ಒಂದು ಅತ್ಯುತ್ತಮ ತಾಳಮದ್ದಳೆಯನ್ನು ನೀಡುವುದು ನಮ್ಮ ಗುರಿ. ಹಾಗೆ 2 ವರ್ಷ ಮೊದಲು ಅಗರಿ ರಘುರಾಮ ಭಾಗವತರನ್ನು ನಾವು ತಾಳಮದ್ದಳೆಗೆ ಒಂದು ಅವರಿಗೆ ಸನ್ಮಾನಕ್ಕಾಗಿ ಅವರನ್ನು ಕರೆದು ಆಹ್ವಾನಿಸಿದೆ. ಆವಾಗ ಅವರಿಗೆ ಅತ್ಯಂತ ಸಂತೋಷವಾಗಿತ್ತು. ಅಂದ್ರೆ ಅವರು ನನ್ನದು ಫೋನಿನಲ್ಲಿ ಹೇಳಿದ್ರು, ಗುರುವರೇ ನನಗೆ ಅತ್ಯಂತ ತುಂಬಾ ಸಂತೋಷವಾಗಿದೆ. ಅಂದ್ರೆ ನೀವು ಸನ್ಮಾನ ಮಾಡ್ತೀರಾ ಅಂತ ಹೇಳಿ ಸಂತೋಷವಲ್ಲ, ನೀವು ನನ್ನ ಮೇಳ ಬಿಟ್ಟು ಒಂದು 18 ವರ್ಷಗಳ ನಂತರವೂ ಸಹ ನೀವು ನನ್ನ ನೆನಪಿಡಿದುಕೊಂಡು ನನಗೆ ಸನ್ಮಾನ ಮಾಡ್ತೀರಾ ಅಂತ ಹೇಳಿದಿರಲ್ಲ, ನನಗೆ ಅದು ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳಿದ್ರು. ಅಂದ್ರೆ ಅದರ ಅರ್ಥ ಅಂತ ಹೇಳಿದ್ರೆ ಅವರಿಗೆ ಸನ್ಮಾನ ಮಾಡಬೇಕಿತ್ತು, ಜನರು ಗುರುತಿಸುವುದೇ ಅವರಿಗೊಂದು ಸನ್ಮಾನ ಆಗಿತ್ತು. ಹಾಗೆ ಅನಂತರ ಒಂದು ಸ್ವಲ್ಪ ದಿವಸಗಳ ಕೆಲವು ತಿಂಗಳ ಮೊದಲು ನನ್ನಲ್ಲಿ ಅವರ ಒಂದು ಫೀಲಿಂಗ್ ಅನ್ನು ಹೇಳಿದ್ರು. ಅಂದ್ರೆ ಅವರಿಗೆ ಅತ್ಯಂತ ಒಂದು ದುಃಖವಾದಂತ ಒಂದು ಘಟನೆಯನ್ನು ನನ್ನ ಹತ್ರ ಹೇಳಿದ್ರು. ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯಾಗಿದ್ರು. ಅವರು ಆಯ್ಕೆಯಾಗಿ ಅವರಿಗೆ ಅಲ್ಲಿಂದ ಬೆಂಗಳೂರಿಂದ ಫೋನ್ ಕರೆಯೂ ಬಂದಿತ್ತು, ನೀವು ನಿಮ್ಗೆ ಪ್ರಶಸ್ತಿ ಆಯ್ಕೆ ಇದಾಗಿದೆ, ನೀವು ಬೆಂಗಳೂರಿಗೆ ಬಂದು ಸ್ವೀಕರಿಸಬೇಕು ಅಂತ ಹೇಳಿ. ಹಾಗಾಗಿ ಅವರು ಅವರ ಮಕ್ಕಳ ಹತ್ರ ಹೇಳಿ ನಾನು ಬೆಂಗಳೂರು ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಎಲ್ಲ ತಯಾರಿ ಸಿದ್ಧತೆಯೂ ಮಾಡಿದ್ರು. ಆದ್ರೆ ಕೊನೆಯ ಗಳಿಗೆಯಲ್ಲಿ ಅವರ ಹೆಸರು ತಪ್ಪಿ ಹೋಗಿ ಬೇರೆಯವರ ಹೆಸರಲ್ಲಿ ಸೇರ್ಪಡೆಯಾಗಿ ಅಗರಿ ರಘುರಾಮ ಭಾಗವತರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಿಂದ ವಂಚಿತರಾದರು. ಇದೊಂದು ಅವರಿಗೆ ಅತ್ಯಂತ ಬೇಸರವಾಗಿತ್ತು. ಅಂದ್ರೆ ಪ್ರಶಸ್ತಿ ಸಿಗ್ಲಿಲ್ಲ ಅಂತ ಹೇಳಿಲ್ಲ, ಸಿಕ್ಕಿದ ಪ್ರಶಸ್ತಿಯನ್ನು ದಕ್ಕಿಸಿಕೊಳ್ಳಿಕ್ಕಾಗಿಲ್ಲಲ್ಲ. ಅಂದ್ರೆ ಹಾಗಾದ್ರೆ ನಾನು ನನ್ನನ್ನಾದಂತ ಏನು ವೈಫಲ್ಯವನ್ನು ಅವರು ಗುರುತಿಸಿದ್ದಾರೆ, ಇದೇ ಅವರಿಗೊಂದು ಕೊನೆಗಾಲದವರಿಗೆ ಅವರಿಗೆ ಬಹುಶಃ ಅದೊಂದು ವೇದನೆ ಇಟ್ಟಿರ್ಬೇಕಂತ ನನಗೆ ಕಾಣ್ತಾ ಇದೆ. ಯಾಕಂದ್ರೆ ಅವರ ಯಜಮಾನರಾದಂತ ವರದರಾಯ ಪೈ ಕಸ್ತೂರಿ ವರದರಾಯ ಪೈಗಳ ಸಂಸ್ಮರಣೆ ಕಳೆದ ವರ್ಷ ಜುಲೈ ಆದಾಗ ಅಲ್ಲಿ ರಘುರಾಮ್ ಭಾಗವತರಿಗೆ ಸನ್ಮಾನ ಮಾಡುವಾಗ ನಾನು ಸಹ ಅಲ್ಲಿ ಒಂದು ವೇದಿಕೆಯಲ್ಲಿ ನಾನು ಒಂದು ಮುಖ್ಯ ಅತಿಥಿಯಾಗಿ ಇದ್ದೆ. ಆಗ ನನ್ನ ಅವರು ತುಂಬಾ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಭಾಗವತರ ಅಂದ್ರೆ ಹೇಗಿರ್ಬೇಕು, ಭಾಗವತರ ಕಲ್ಪನೆ ಹೇಗಿರ್ಬೇಕು, ಭಾಗವತರು ಕಲಾವಿದರು ಹೇಗೆ ನೋಡಿಕೊಳ್ಬೇಕು, ಇವೆಲ್ಲ ತಮ್ಮ ವಿಚಾರಧಾರೆಯನ್ನು ನನ್ನಲ್ಲಿ ತುಂಬಾ ಹೇಳಿದ್ದಾರೆ. ಆಗ ಈ ಘಟನೆಯನ್ನು ಸಹ ಅವರು ಹೇಳಿದ್ರು. ಓಕೆ ಸರ್, ಓಕೆ, ಧನ್ಯವಾದ, ತುಂಬಾ ಧನ್ಯವಾದ. ನಿಮ್ಮ ಒಂದು ಅವರ ಒಡನಾಟದ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ, ತುಂಬಾನೇ ಧನ್ಯವಾದ. ಈಗ ಅವರು ಹೇಳಿದ್ರು, ಈಗ ಭಾಗವತರು ಅದು ಅಗರಿ ಶೈಲಿಯನ್ನು ಹಾಡುವುದು ಬಹಳ ಕಷ್ಟ ಉಂಟು, ಅಷ್ಟು ಸುಲಭ ಇಲ್ಲ. ಈಗ ಅವರು ಹೇಳಿದ್ರು ಪಟ್ಲದವರು, ಇವರು ಪಟ್ಲದವರು ಹಾಡಿದ್ದು ನೋಡಿದ್ದೇನೆ, ನಾನು ಕೇಳಿದ್ದೇನೆ. 1-2 ಪದ್ಯ ಹಾಡ್ಲಿಕ್ಕೆ ಆಗ್ತದೆ. ಒಂದು ಒಳ್ಳೆ ಪದ್ಯ ಹೇಳಿದ್ದಾರೆ ಯಾರು ಪಟ್ಲರು, ಕುರಿಯ ಗಣಪತಿ ಶಾಸ್ತ್ರಿ ಅಂತ ಇದ್ದಾರೆ, ಅವರು ಹಾಗೆ ಒಂದು 4-5 ಪದ್ಯ ಭಾರಿ ಚಂದ ಅಗರಿಯ ಶೈಲಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಬ್ರು ಪರಮೇಶ್ವರ ಐತಾಳ್ ಅಂತ ಇದ್ದಾರೆ, ಪಣಂಬೂರ್ನವರು, ಅವರು ಪಟ್ಟ ಶಿಷ್ಯ, ಅದೇ ಶ್ರೀಧರ ಐತಾಳ್ರ ಅಣ್ಣ. ಅವರು ಆಟ ಮಾಡಿದ ಎಷ್ಟೋ ಆಟಗಳಲ್ಲಿ ಅಗರಿದ್ದೇ, ಪ್ರಾರಂಭದಿಂದ ಕೊನೆಯವರೆಗೆ ಅಗರಿ ಶೈಲಿಯಲ್ಲಿ ಪದ್ಯ ಹೇಳ್ತಿದ್ರು. ಈಗ ಅವರಿಗೆ ಸ್ವಲ್ಪ ಪ್ರಾಯ ಆಯಿತು, ಹಾಗೆ ಈಗ ಇಲ್ಲ. ಮೊದಲು ಅವರ ಯೌವನ ಕಾಲದಲ್ಲಿ ನಾನು ಎಷ್ಟೋ ವೇಷ ಮಾಡಿದ್ದೇನೆ, ಅಗರಿ ಶೈಲಿಯಲ್ಲಿಯೇ ಅವರು ಹೇಳ್ತಾ ಇದ್ರು. ಅದೇನು ಬಹಳ ಪ್ರಚಾರಕ್ಕೆ ಬರಲಿಲ್ಲ. ಆದ್ರೆ ಅವರ ಶಿಷ್ಯ ಪಟ್ಟ ಶಿಷ್ಯ ಅವರು ಯಾರು ಪರಮೇಶ್ವರ ಆಯ್ತಾ, ಇನ್ನೊಂದು ಸುಬ್ರಾಯ ಭಟ್ ಹೇಳಿದ್ರ, ಅವರು ಹಾಗೆ ಒಳ್ಳೆಯ ಅಗರಿಯ ಶೈಲಿಯಲ್ಲಿ ಹಾಡ್ತಾರೆ. ಮತ್ತೆ ಈ ಮೇಳದ ಭಾಗವತರಿಗೆ ಸ್ವಲ್ಪ ಕಷ್ಟ ಉಂಟು, ಅವರದ್ದೇ ಆದ ಶೈಲಿ ಸುಲಭದಲ್ಲಿ ಇರುವಾಗ ಈ ಅಗರಿ ಶೈಲಿಯನ್ನು ನಾವು ಕಷ್ಟಪಟ್ಟು ಹೇಳಬೇಕಲ್ಲ. ಹಾಗೆ 1-2 ಪದ್ಯ ಹೇಳ್ತಾರೆ ಅಷ್ಟೇ ಹೊರತು ಅದು ಇಡೀ ಒಂದು ಆಟ ಮಾಡಿದ್ರೆ ನಾನು ಶಾಬಾಸ್ ಅಂತ ಹೇಳಿಯರು. ಪ್ರಾರಂಭದಿಂದ ಕೊನೆಯವರೆಗೆ ಅಗರಿ ಶೈಲಿಯಲ್ಲಿ ಹೇಳ್ಬೇಕು, ಅದು ಯಾರಿಗೂ ಹೇಳುದು ಇಲ್ಲ. ಈಗ ಕುರಿಯ ಗಣಪತಿ ಶಾಸ್ತ್ರಿ ನನಗೆ ಬಹಳ ಖುಷಿಯಾಗಿದೆ, ಒಂದು 4-5 ಪದ್ಯ ಅಗರಿ ಶೈಲಿಯಲ್ಲಿ ಹೇಳಿದ್ದು. ಖಂಡಿತ ಸರಿ, ಇನ್ನಷ್ಟು ವಿಚಾರಗಳನ್ನ ಮಾತಾಡಿಸ್ತೀನಿ.